ಈಗ ನಮ್ಮ ನೆಚ್ಚಿನ ಹೀರೋ ರಾಕಿಂಗ್ ಸ್ಟಾರ್ ಯಶ್ ಸರ್ ಅವ್ರ ಕಡೆಯಿಂದ ಒಂದೆರಡು ಮಾತು ಪ್ಲೀಸ್ ಬರ್ಲಿ ಚಪ್ಪಾಳೆ ನಮ್ಮ ರಾಕಿ ಬಾಯ್ಗೆ ಪ್ಲೀಸ್. ಎಂಚ ಉಳ್ಳರ್ ಕುಡ್ಲ ಎನ್ಕ್ ಕುಡ್ಲಗೆ ಬರ್ತದ ಮಸ್ತ್ ಖುಷಿ ಅಂಡ್ ಮಂಗಳೂರು ಜನಗಳ ಬಗ್ಗೆ ನನಗೊಂದು ಬಹಳ ಹೆಮ್ಮೆ ಆಗೋ ವಿಷಯ ಏನಂದ್ರೆ ಎಲ್ರು ಶ್ರಮಜೀವಿಗಳು ನೀವು. ಯಾವುದೇ ಮೂಲೆಗೆ ಹೋಗಿ ಜಗತ್ತಲ್ಲಿ ಅಲ್ಲಿಗೆ ಅಡಾಪ್ಟ್ ಆಗುವಂತ ಕೆಪಾಸಿಟಿ ನಿಮಗಿದೆ. ಅಲ್ಲಿ ಬರೀ ಅಡಾಪ್ಟ್ ಆಗೋದಲ್ಲ, ನಿಮ್ದೇ ಆದ ಒಂದು ಸ್ಥಾನ ಪಡ್ಕೊಂಡು ನಿಮ್ದೇ ಆದ ಒಂದು ಕಲ್ಚರ್, ಇದನ್ನ ಅಲ್ಲಿ ನೆಟ್ಟು ಬರುವಂತ ಒಂದು ಶಕ್ತಿ ದಿಟ್ಟತನ ನಿಮ್ಮಲ್ಲಿದೆ. ಅದನ್ನ ನಾನ್ ನೋಟಿಸ್ ಮಾಡಿದೀನಿ. ಇತ್ತೀಚೆಗೆ ಮುಂಬೈಗೆ ಹೋದಾಗ ನನಗೇನ್ ಖುಷಿ ಅಂದ್ರೆ ಏರ್ಪೋರ್ಟ್ಗೆ ಹೋದ ತಕ್ಷಣ ಅಲ್ಲೊಂದು ಶಾಂತಿ ಸಾಗರ್ ಅಂತ ಇರುತ್ತೆ, ಅಲ್ಲೂ ನಮ್ಮ ಹುಡುಗರು ಇರ್ತಾರೆ, ಎಲ್ಲ ಮಂಗಳೂರವ್ರು ಅಂತಾರೆ. ಬಾಂಬೆಲಿ ತುಂಬಾ ಜನ ನಮ್ಮ ಮಂಗಳೂರಿನವ್ರು ಕೆಲಸ ಮಾಡ್ತಾ ಇದ್ದಾರೆ. ಎಲ್ರೂ ಚಿಕ್ಕ ಊರುಗಳಿಂದ ಏನು ಇಲ್ಲದೆ ಹೋಗಿ ಅಲ್ಲಿ ದೊಡ್ಡ ದೊಡ್ಡ ಸಾಧನೆ ಮಾಡಿ ಒಂದು ಹೆಸರು ಮಾಡಿದ್ದಾರೆ. ಬಹಳ ಖುಷಿ ಆಗುತ್ತೆ.